ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದ್ದ ನೈತಿಕ ಪೊಲೀಸ್ ಗಿರಿಯ ವಿರುದ್ಧ ಮಾಜಿ ಸಚಿವ ಯುಟಿ ಖಾದರ್ ಕಿಡಿಕಾರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ ನೈತಿಕ ಪೊಲೀಸ್ ಗಿರಿ ವಿರುದ್ಧ ದನಿ ಎತ್ತಿರುವ ಮಾಜಿ ಸಚಿವ ಯುಟಿ ಖಾದರ್ ತಮ್ಮ ಅಧಿಕಾರದ ಅವಧಿಯಲ್ಲಿನ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ. ತಾಲಿಬಾನ್ ಅಂತ ಆಗಲಿಕ್ಕೆ ಗನ್ ಬೇಕೆಂದೇನೂ ಇಲ್ಲ. ಕೆಟ್ಟ ಶಬ್ದಗಳಿಂದ ಬೈಯುವುದು, ಇನ್ನೊಬ್ಬರಿಗೆ ನೋವಾಗುವಂತೆ ಮಾತನಾಡುವುದು ಕೂಡ ತಾಲಿಬಾನ್ ಸಂಸ್ಕೃತಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೇರೆಯವರ ಮಕ್ಕಳಿಗೆ ಹೊಡೆಯಲು ಇವರಿಗೆ ಅವಕಾಶ ಕೊಟ್ಟಿದ್ದು ಯಾರು ಎಂದು ನೈತಿಕ ಪೊಲೀಸ್ ಗಿರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಅವರು, ನಾನು ಸಚಿವನಾಗಿದ್ದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೌಡಿಗಳು ಹೆದರುತ್ತಿದ್ದರು ಎಂಬುದನ್ನು ಹೇಳಿಕೊಂಡಿದ್ದಾರೆ. ಯಾರಿಗೆ ಅಂತ ಮುಖ್ಯ ಅಲ್ಲ, ಯಾರ್ಯಾರ ತಂದೆ ತಾಯಿ ಮಕ್ಕಳಿಗೆ ಇವ್ರು ಯಾರು ಹೊಡಿಲಿಕ್ಕೆ ಅಂತ ಇಲ್ಲಿ ಪ್ರಶ್ನೆ. 1.0 ಅಷ್ಟೇ. ನಮ್ಮ ಮಕ್ಕಳಿಗೆ ಇನ್ನೊಬ್ಬರ ಮೈ ಮುಟ್ಟಿದ್ರೆ ನಾವು ಬಿಡ್ತೇವಾ? ನಮ್ಮ ತಂಗಿಗೆ ನಮ್ಮ ತಮ್ಮನಿಗೆ ಮೈ ಮುಟ್ಟರೆ ಯಾರಾದ್ರು ಬಿಡ್ತಾರಾ? ಇವರು ಯಾರು ಲೋಫರ್ಗಳು? ಇಲ್ಲಿರೋದು ಕ್ವಶನ್ ಇದೆ, ಯಾರ್ಯಾರು ಬಂದು ಯಾರ್ಯಾರ ತಂದೆ ತಾಯಿ ಮಕ್ಕಳಿಗೆ ಹೊಡಿಲಿಕ್ಕೆ ಇದೆಲ್ಲ ಅವಕಾಶ ಮಾಡಿ ಕೊಡಬಾರ್ದು. ಲೆಟ್ ಇಟ್ ಬಿ ಎನಿವನ್.